जगत्कारणं कारणं ज्ञानरूपं सुरादिं सुगादिं गुणेशं ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರಾಗಿ ಆಗಮಿಸಿದಂತಹ ಸರ್ವರನ್ನು ಸ್ವಾಗತ ಮಾಡಲಿದ್ದಾರೆ. ತಮ್ಮ ಸ್ವಾಗತ ಭಾಷಣದ ಮೂಲಕ ನಮ್ಮ ಶಾಲಾ ಇಂಗ್ಲಿಷ್ ಶಿಕ್ಷಕಿ ಶ್ರೀಮತಿ ಪೂರ್ಣಿಮಾ. ಪ್ರತಿಭೆ ಎಂಬುದು ಮುಂಜಾನೆಯ ತಾವರೆಯಂತೆ, ಸೂರ್ಯನ ಬೆಳಕು ಬಿದ್ದಾಗಲೇ ತಾವರೆ ಅರಳುವಂತೆ ಗುರುತಿಸಿ ಪ್ರೋತ್ಸಾಹ ಮಾಡೋರು ಇದ್ದರೆ ಮಾತ್ರ ಅರಳುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ಮಕ್ಕಳಲ್ಲಿ ಸುಪ್ತವಾಗಿ ಹುದುಗಿರುವಂತಹ ಪ್ರತಿಭೆಗಳನ್ನು ಅರಳಿಸಲು ನಮ್ಮ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಸುಮಾರು 1 ತಿಂಗಳಿಂದ ನಡೆಸಲ್ಪಟ್ಟಂತಹ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತೆರೆ ಎಳೆದು ಪ್ರತಿಭಾ ಪುರಸ್ಕಾರವನ್ನು ನೀಡುವಂತಹ ಈ ಸುಸಂದರ್ಭದಲ್ಲಿ ಘನ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಸುರೇಶ್ KP ಇವರು ಆಗಮಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರ ಪುತ್ರರಾದಂತಹ ಸಾಗರ್ KP ಇವರು ಆಗಮಿಸಿರುತ್ತಾರೆ. ಸುರೇಶ್ KP ಅವರು ನಮ್ಮ ಶಾಲೆಗೆ ಧನ ಸಹಾಯವನ್ನು ನೀಡಿದಂತಹ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಹೇಳ್ಬೋದು. ಇವರ ಬಗ್ಗೆ ಹೇಳಬೇಕಾದ್ರೆ ಶ್ರೀರಾಮ ಪೂಜಾರಿ ಹಾಗೂ ಸೀತಾ ದಂಪತಿಗಳ ಪುತ್ರರಾಗಿ ಬಡತನವೆಂಬುದು ಸಾಧನೆಗೆ ತೊಡಕಲ್ಲ ಎಂಬುದನ್ನು ಈ ಸಮಾಜಕ್ಕೆ ತೋರಿಸಿ ಇನ್ನೊಬ್ಬರಿಗೆ ಮಾದರಿಯಾಗಿ ಸಾಕ್ಷಿಯಾಗಿರುವವರು KP ಸುರೇಶ್ ಅವರು. ಎಳೆಯ ಪ್ರಾಯದಲ್ಲಿಯೇ ಶ್ರಮಜೀವಿಯಾಗಿ ಧಾರ್ಮಿಕ ಶ್ರದ್ಧೆ, ಆಧ್ಯಾತ್ಮಿಕ ಒಲವನ್ನು ಮೈಗೂಡಿಸಿಕೊಂಡು ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಸರಳ ಧೀಮಂತ ವ್ಯಕ್ತಿ ಅಂತ ಹೇಳಿದರೆ ತಪ್ಪಿಲ್ಲ. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನಿಯಾಗಿ, ಎಷ್ಟೋ ಬಡ ಕುಟುಂಬದ ಮಂಗಳ ಕಾರ್ಯದಲ್ಲಿ ದೊಡ್ಡಣ್ಣನಾಗಿ, ಅನಾರೋಗ್ಯ ಪೀಡಿತರಿಗೆ ಸಂಜೀವಿನಿಯಾಗಿ, ದೈವ ದೇವಸ್ಥಾನದ ಸಂಘ ಸಂಸ್ಥೆಗಳ ಮಾರ್ಗದರ್ಶಕರಾಗಿ, ಸಂಘಟಕರಾಗಿ, ನಿರ್ಮಾಣ ಹರಿಕಾರರಾಗಿ ಸಹಾಯ ಹಸ್ತವನ್ನು ಚಾಚಿದವರು. ಇಂದು ಇವರ ಪುತ್ರರಾದಂತಹ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಯಾಗಿರುವ ಸಾಗರ್ KP ಇವರು ವೇದಿಕೆಯಲ್ಲಿದ್ದಾರೆ. ಇವರು ಕೂಡ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದು ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರಸ್ತುತ ತಂದೆಯಂತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಒಬ್ಬ ಸರಳ ವ್ಯಕ್ತಿ ಅಂತಲೂ ಇವರನ್ನು ಹೇಳ್ಬೋದು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಗುರುಮೂರ್ತಿ P ಇವರು ಹೂವನ್ನು ನೀಡುವುದರ ಮೂಲಕ ಮತ್ತೊಮ್ಮೆ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿದೆವು. ಅದರಲ್ಲಿ ಕೆಲವು ಪಂದ್ಯಾಟವನ್ನು ನಡೆಸಿದೆವು. ಅದರಲ್ಲಿ ವಿನ್ ಆದಂಥ ಮೊದಲನೇದಾಗಿ ಹ್ಯಾಂಡ್ಬಾಲ್ ಬಾಯ್ಸ್ ಫಸ್ಟ್ ಪ್ರೈಸ್ ಶಿವಾಜಿ ಹೌಸ್ ಕ್ಯಾಪ್ಟನ್. ಕಬಡ್ಡಿ ಬಾಯ್ಸ್ ಸೆಕ್ಷನ್ ಫಸ್ಟ್ ಪ್ರೈಸ್ ಶಿವಾಜಿ ಹೌಸ್, ಸೆಕೆಂಡ್ ಪ್ರೈಸ್ ಸುಭಾಷ್ ಹೌಸ್. Football girls section first prize Pratap House, second prize Subhash House. Netball first prize Pratap House, second prize Shivaji House. Thank you, sir. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬನ್ನಿಸಿರಿ, ಇರುಳಿಂದೆ ಬೆಳಕು
ಬಾಳೊಂದು ಹೋರಾಟ ಮರೆಯದಿರಿ. ಇನ್ನೊಂದು ಸುಮಧುರವಾದ ಹಾಡು. Thank you.
ಮೊದಲಿಗೆ ಕನ್ನಡ ಭಾಷಣ. ಈ ಬಹುಮಾನವನ್ನು ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಸಾಗರ್ ಕೆಪಿ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಡುತ್ತೇನೆ. 8ನೇ ತರಗತಿಯಿಂದ ತೇಜಸ್ವಿನಿ ಫಸ್ಟ್ ಪ್ರೈಸ್, 9ನೇ ಪ್ರೈಸ್ ಚೇತನ್ ಸೆಕೆಂಡ್ ಪ್ರೈಸ್, 10ನೇ ತರಗತಿಯಿಂದ ಮೇಘಾ ಫಸ್ಟ್ ಪ್ರೈಸ್, ಪ್ರಜ್ಞಾ ಸೆಕೆಂಡ್ ಪ್ರೈಸ್. ಕನ್ನಡ ಎಸ್ಎ 8th ಸ್ಟ್ಯಾಂಡರ್ಡಿಂದ ರಕ್ಷಾ ಫಸ್ಟ್ ಪ್ರೈಸ್, ಸಾತ್ವಿಕ್ ಸೆಕೆಂಡ್ ಪ್ರೈಸ್. ಸಾತ್ವಿಕ್ 9th ಸ್ಟ್ಯಾಂಡರ್ಡಿಂದ ತನಿಷಾ ಫಸ್ಟ್ ಪ್ರೈಸ್, ನಿಖಿತಾ ಸೆಕೆಂಡ್ ಪ್ರೈಸ್. ನಿಖಿತಾ 9B. 10th ಸ್ಟ್ಯಾಂಡರ್ಡಿಂದ ಪ್ರಜ್ಞಾ ಫಸ್ಟ್ ಪ್ರೈಸ್, ಸೆಕೆಂಡ್ ಚೈತ್ರ 10B. ಇಂಗ್ಲಿಷ್ ಭಾಷಣ 8th ಸ್ಟ್ಯಾಂಡರ್ಡಿಂದ ತೇಜಸ್ವಿನಿ ಫಸ್ಟ್ ಪ್ರೈಸ್, ತೃಪ್ತಿ ಸೆಕೆಂಡ್ ಪ್ರೈಸ್. 9th ಸ್ಟ್ಯಾಂಡರ್ಡಿಂದ ಐಶ್ವರ್ಯ ಫಸ್ಟ್ ಪ್ರೈಸ್, ಸುಷ್ಮಿತಾ ಸೆಕೆಂಡ್ ಪ್ರೈಸ್. 10th ಸ್ಟ್ಯಾಂಡರ್ಡಿಂದ ಚೈತ್ರ ಫಸ್ಟ್ ಪ್ರೈಸ್, 10th B ಚೈತ್ರ. ಸೆಕೆಂಡ್ ಪ್ರೈಸ್ ಪ್ರಜ್ಞಾ. ಸೆಕೆಂಡ್ ಪ್ಲೇಸ್ ಪ್ರಜ್ಞಾ. ಇಂಗ್ಲಿಷ್ ಎಸ್ಸಿ 8th ಸ್ಟ್ಯಾಂಡರ್ಡ್ ಪವಿತ್ರ ಫಸ್ಟ್ ಪ್ರೈಸ್, ತೇಜಸ್ವಿನಿ ಸೆಕೆಂಡ್ ಪ್ರೈಸ್. 9th ಸ್ಟ್ಯಾಂಡರ್ಡಿಂದ ಗೌತಮಿ ಫಸ್ಟ್ ಪ್ರೈಸ್, ಐಶ್ವರ್ಯ ಸೆಕೆಂಡ್ ಪ್ರೈಸ್. 10th ಸ್ಟ್ಯಾಂಡರ್ಡ್ ಚೈತ್ರ ಕೆ ಫಸ್ಟ್ ಪ್ರೈಸ್, 10th A ಚೈತ್ರ. ಸೆಕೆಂಡ್ ಪ್ಲೇಸ್ ಪ್ರಜ್ಞಾ. ಸೆಕೆಂಡ್ ಪ್ರೈಸ್ ಪ್ರಜ್ಞಾ. 9th ಸ್ಟ್ಯಾಂಡರ್ಡ್ ತನಿಷಾ ಫಸ್ಟ್ ಪ್ರೈಸ್, ಚೇತನ್ ಸೆಕೆಂಡ್ ಪ್ರೈಸ್. 10th ಸ್ಟ್ಯಾಂಡರ್ಡಿಂದ ಮೇಘಾ ಫಸ್ಟ್ ಪ್ರೈಸ್, ಪ್ರಜ್ಞಾ ಸೆಕೆಂಡ್ ಪ್ರೈಸ್. ಪವಿತ್ರ ಫಸ್ಟ್ ಪ್ರೈಸ್, ತೇಜಸ್ವಿನಿ ಸೆಕೆಂಡ್ ಪ್ರೈಸ್. 9th ಸ್ಟ್ಯಾಂಡರ್ಡಿಂದ ಕೃತಿ ಫಸ್ಟ್ ಪ್ರೈಸ್, ಸ್ಟ್ಯಾಂಡರ್ಡ್ ಪವಿತ್ರ ಫಸ್ಟ್ ಪ್ರೈಸ್, ತೇಜಸ್ವಿನಿ ಸೆಕೆಂಡ್ ಪ್ರೈಸ್. 9th ಸ್ಟ್ಯಾಂಡರ್ಡ್ ಕೃತಿ ಫಸ್ಟ್ ಪ್ರೈಸ್, ದೀಪಿಕಾ ಸೆಕೆಂಡ್ ಪ್ರೈಸ್. 10th ಸ್ಟ್ಯಾಂಡರ್ಡ್ ಪ್ರಜ್ಞಾ ಫಸ್ಟ್ ಪ್ರೈಸ್, ಕ್ಷಮಾ ಸೆಕೆಂಡ್ ಪ್ರೈಸ್. ಕ್ಷಮಾ 10th B.
Pencil drawing 8th standard, Aditya first place. Likit second place. 9th standard, Nitin first place. Nitin first place. Second, Ganesh. Kaushik first place, Vikas second place. Manish second. Kaushik first, Vikas second. Color painting, Likit 8th Likit first, Sagar second. Ninth standard, Nitin first, Vijay second.
ಹುಟ್ಟುವವರೆಗೆ ನಾನಿಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ತೇನೆ ಅಂತೇಳಿ ನನಗೆ ತಿಳಿದಿರಲಿಲ್ಲ. ನಾನು ಪರಿಜ್ಞಾನ ವಿದ್ಯಾಲಯದಲ್ಲಿ ನನ್ನ ಮೊಮ್ಮಗಳೊಬ್ಬಳು ನರ್ಸರಿಯಲ್ಲಿದ್ದಾಳೆ. ಅವಳ ಕಾರ್ಯಕ್ರಮ ನೋಡಲಿಕ್ಕೆ ಅಂತ ಬಂದವ. ಆದರೆ ನಮ್ಮ ಮುಖ್ಯ ಶಿಕ್ಷಕರು ನನ್ನನ್ನು ಇಲ್ಲಿ ಹಿಡಿದು ಬಿಟ್ಟರು. ಆದ್ದರಿಂದ ಆ ಕಾರ್ಯಕ್ರಮಕ್ಕೆ ಹೋಗದೆ ನಿಮ್ಮೊಂದಿಗೆ, ಯಾಕಂತ ಹೇಳಿದರೆ ನಾನು ಕೂಡ ಈ ಶಾಲೆಯಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಇಲ್ಲಿ 8ನೇ ಕ್ಲಾಸ್ನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದೆ. ಆಗ ನೀವಲ್ಲ, ನಿಮ್ಮ ಪೇರೆಂಟ್ಸ್ ಕೂಡ ಹುಟ್ಟಿರ್ಲಿಕ್ಕಿಲ್ಲ, ಸುಮಾರು 50 ವರ್ಷಗಳ ಹಿಂದೆ. ಅಂದಿನಿಂದ ಸಾಧಾರಣ ಶಾಲೆ ಬಿಟ್ಟ ಕೂಡಲೇ ಇಲ್ಲಿಂದ ಫಸ್ಟ್ PUC ಆಗಿ, ಅಂದರೆ ನೀವೆಲ್ಲ 3 ವರ್ಷ ಈ ಶಾಲೆಯಲ್ಲಿ ಓದಲಿಕ್ಕಿರೋದು. ನಾನು 4 ವರ್ಷ ಈ ಶಾಲೆಯಲ್ಲಿ ಓದಿದ್ದೇನೆ. ಆದರೆ 4 ವರ್ಷ ಅಂದರೆ ನೀವೇನು ತಪ್ಪು ತಿಳ್ಕೊಳ್ಬೇಡಿ, ನಾನೇನು ಫೇಲ್ ಆಗಲಿಲ್ಲ. ಇಲ್ಲಿ PUC ಕೂಡ ಇದ್ದಾಗ ಫಸ್ಟ್ PUC, ಅದರ ಹಿಂದೆ 1 ವರ್ಷದ PUC, ಆನಂತರ 2 ವರ್ಷ PUC ಆಯಿತು, 1 ವರ್ಷ ಎಲ್ಲೇ ಆಯಿತು. ಆದರೆ ಸರಸ್ವತ ವಿದ್ಯಾಸಂಘಕ್ಕೆ 2 ಕಡೆ ಜೂನಿಯರ್ ಕಾಲೇಜಿನ ಅವಕಾಶ ಸರ್ಕಾರ ಕೊಡಲಿಲ್ಲ. ಆದ್ದರಿಂದ ನಾವು ತ್ರಿಶತಕ ಸ್ವರ್ಗದಲ್ಲಿ ವಿದ್ಯಾರ್ಥಿಗಳಾಗಿ ಕಡೆಗೆ ಕೆಲವರಿಗೆ ಗಣಪತಿ ಜೂನಿಯರ್ ಕಾಲೇಜಲ್ಲಿ ಸೀಟಾಯಿತು. ನನಗೆ ಈಗಿನ ಸರ್ಕಾರಿ ಕಾಲೇಜ್ ಅಂದರೆ ಈಗಿನ ವಿಶ್ವವಿದ್ಯಾನಿಲಯ ಕಾಲೇಜಲ್ಲಿ ನನಗೆ ಸೆಕೆಂಡ್ PUCಗೆ ಅಡ್ಮಿಷನ್ ಸಿಕ್ಕಿತ್ತು. ಅಂದಿನಿಂದ ಈವರೆಗೆ ನಾನು ಈ ಶಾಲೆಯ ನಿಕಟ ಸಂಪರ್ಕವನ್ನು ಹೊಂದಿದ್ದೇನೆ. ಯಾಕಂತ ಹೇಳಿದರೆ ನಮಗೆ ಈ ದೇವಾಲಯ, ಈ ವಿದ್ಯಾ ದೇವಾಲಯ ಆನಂದಾಶ್ರಮ ಪ್ರೌಢಶಾಲೆ ನಮ್ಮನ್ನು ಈ ಸಮಾಜದಲ್ಲಿ ಒಂದು ಒಳ್ಳೆಯ ನಾಗರಿಕನಾಗಿ ರೂಪಿಸಲಿಕ್ಕೆ ನಮಗೆ ಈ ಶಾಲೆ ಮಾದರಿಯಾಗಿದೆ. ನಮ್ಮ ಕಾಲದಲ್ಲಿ ನಾವು ಅತಿರಥ ಮಹಾರಥರಂಥ ಗುರುಗಳನ್ನು ಕಂಡಿದ್ದೇವೆ. ಕಲ್ಮಾಡಿ ರಾಮರಾವ್ ಆಗಲಿ, ಅಥವಾ ಏಕಂಬರ್ ರಾವ್ ಆಗಲಿ, ವಾಸುದೇವ ಭಟ್ರಾಗಲಿ, ಗುಲ್ವಾಡಿ, ಅಂತಭಟ್, P. ಗುರುರಾಜರಾವ್, ಹರಿದಾಸ್, ಜಗನ್ನಾಥ್, ಸರೋಜಿನಿ ಕೆ, ವಸಂತಕುಮಾರಿ. ನಮಗೆ ವಸಂತಕುಮಾರಿ ಎಂಬರು ಲೆಕ್ಕದ ಟೀಚರ್ ಆಗಿದ್ದರು. ಆಗ ನಿಮ್ಮ ಹಾಗೆ ನಾವೆಲ್ಲ ಚಿಕ್ಕ ಮಕ್ಕಳಿರುವಾಗ ಅಲ್ಲಿ ವರಾಂಡ, ಇಲ್ಲಿ ಅಲ್ಲ, ಈಗ ಈ ಹಾಲ್ ಆಗಿರಲಿಲ್ಲ. ಆ ವರಾಂಡದಲ್ಲಿ ನಾವು ಖಾಲಿ ನೆಲದಲ್ಲಿ, ಈಗ ನಿಮಗೆ ಅದರ ಇಲ್ಲಿ ಒಂದು ಹಾಸಿದ್ದಾರೆ, ಆಗ ನಮಗೆ ಅದೇನಿರಲಿಲ್ಲ ಅಂತ ಇದರಲ್ಲಿ ನಾವು ಈ ವರ್ಧಂತಿ ಉತ್ಸವದಲ್ಲಿ ಭಾಗವಹಿಸ್ತೇವೆ. ಈ ಶಾಲೆಯ ವರ್ಧಂತಿ ಉತ್ಸವ ಮಾಡೋದೇ ಉತ್ಸವ ಅಂತ ಮಾಡೋದಂತೆ. ಯಾಕಂತ ಹೇಳಿದರೆ ನಮ್ಮಲ್ಲಿ ಒದಗಿರುವಂಥ ಯಾವುದೇ ಪ್ರತಿಭೆ ಇದ್ದರೆ ಆ ಸಂದರ್ಭದಲ್ಲಿ ಅದನ್ನು ಹೊರಹಾಕಲಿಕ್ಕೆ ಅದು ಸಹಾಯ ಆಗ್ತದೆ. ಈಗ ನಾನು ಹಲವು ಬಹುಮಾನಗಳನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳನ್ನು ನೋಡಿದೆ. ಅದರಲ್ಲಿ ಹೆಚ್ಚಿನವರು ವಿದ್ಯಾರ್ಥಿನಿಯರೇ. ಯಾವಾಗಲೂ ನಮ್ಮ ಕಾಲದಲ್ಲಿ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈ, ವಿದ್ಯಾರ್ಥಿಗಳು ಅಷ್ಟು ಮುಂದಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಮಾನವಾಗಿ ನೀವು ಭಾಗವಹಿಸಬೇಕು. ಒಂದು ವೇಳೆ ಯಾರಿಗಾದರೂ ಪ್ರೈಸ್ ಸಿಗಲಿಲ್ಲ ಅಂತ ಹೇಳಿಕೊಡಿ ನೀವು ಬೇಸರ ಮಾಡಬಾರ್ದು. ಸೋಲು ಮತ್ತು ಗೆಲುವು ಅದು ನಾಣ್ಯದ 2 ಮುಖಗಳಿದ್ದಂತೆ. ನಾಣ್ಯದ ಒಂದು ಮುಖ ಸವೆದು ಹೋದರೆ ಆ ನಾಣ್ಯ ನಡೆಯುವುದಿಲ್ಲ. ಹಾಗೆ ಯಾರಾದರೂ ಒಬ್ಬರು ಸೋಲದಿದ್ದರೆ ಅಲ್ಲಿ ಗೆಲುವು ಎಂಬುದೇ ಇಲ್ಲ ಅಲ್ವಾ? ನೀವು ಕ್ರಿಕೆಟಲ್ಲಿ ಈಗ ನೋಡಿದ್ರಿ ಟೈ ಅಂತ ಹೇಳಿಕೊಂಡು, ಆದರೆ ಆ ಟೈ ಒಳ್ಳೆಯದಲ್ಲ, ಯಾವುದಾದ್ರೂ ಸೋಲುಗಿಲ್ಲ. ಈಗ ಯಾರು ಸೋತಿದ್ದಾರೋ ಅಥವಾ ಯಾರಿಗೆ ಪ್ರೈಸ್ ಸಿಗಲಿಲ್ಲೋ ಅವರು ಮತ್ತೆ ಇನ್ನೊಮ್ಮೆ ಪ್ರಯತ್ನಿಸಿ. ಆ ಸೋತವರು ಗೆಲ್ಲೇಬೇಕು, ಗೆದ್ದವರು ಸೋಲೇಬೇಕು. ಊರಿನಲ್ಲಿ ಒಂದು ಮನೆಯಲ್ಲಿ ಒಂದು ತಾಯಿ ಮತ್ತೊಂದು ಮಗು ಇರ್ತದೆ. ಆ ಊರಿನಲ್ಲಿ ಒಂದು ಸಂದರ್ಭದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಬರ್ತದೆ. ಮಕ್ಕಳಿಗೆ ನಮಗೆಲ್ಲರಿಗೂ ಗೊತ್ತುಂಟು, ಜಾತ್ರಾ ಮಹೋತ್ಸವ ಅಂತ ಹೇಳಿದರೆ ಬಹಳ ಅದರಲ್ಲಿ ಆಸಕ್ತಿ. ಜಾತ್ರೆಯಲ್ಲಿ ಹೋಗಬೇಕು, ಅಲ್ಲಿ ತಿಂಡಿಯನ್ನು ತಿನ್ನಬೇಕು, ಆಟವನ್ನು ಆಡಬೇಕು, ಬೇರೆ ಬೇರೆ ಆಟಿಕೆಗಳನ್ನು ಕೊಂಡುಕೊಳ್ಬೇಕು ಅಂತ ಬಹಳ ಹುಮ್ಮಸ್ಸಿನಿಂದ ಆ ಸಣ್ಣ ಮಗು ಸಹ ತನ್ನ ತಾಯಿ ಜೊತೆ ಜಾತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕಂತ ಹಠವನ್ನು ಮಾಡ್ತದೆ. ಆದರೆ ತಾಯಿಗೆ ಒಂದು ಸ್ವಲ್ಪ ಅಳುಕು. ಸಣ್ಣ ಮಗು, ಆ ಜಾತ್ರೆ ನಡೆಯುವಂಥದ್ದು ಎತ್ತರದ ಬೆಟ್ಟದ ಮೇಲೆ. ಆ ಬೆಟ್ಟದ ಮೇಲೆ ಈ ಮಗುವನ್ನು ಹತ್ತಿಸಿಕೊಂಡು ಹೋಗುವುದಾದ್ರೂ ಹೇಗೆ, ಸ್ವಲ್ಪ ಕಷ್ಟ ಅಂತ ಆ ಮಗುವನ್ನು ಸಮಾಧಾನ ಮಾಡ್ತಾಳೆ. ಈ ಬಾರಿ ಬೇಡ ಮಗು, ಮುಂದಿನ ವರ್ಷ ಹೋಗುವ, ಮುಂದಿನ ವರ್ಷ ನೀನು ಸ್ವಲ್ಪ ದೊಡ್ಡದಾಗ್ತಿ, ಆಗ ನಿನಗೆ ಆ ಬೆಟ್ಟವನ್ನು ಹತ್ತುವಂಥ ಸಾಮರ್ಥ್ಯ ಬರ್ತದೆ ಅಂತ ಆ ತಾಯಿ ಮಗುವಿನ ಹತ್ರ ಹೇಳ್ತಾರೆ. ಆದರೆ ತಾಯಿ ಹೇಳಿದ ಮಾತನ್ನ ಮಗು ಒಪ್ಪುವುದಿಲ್ಲ, ಹಠ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗೂ ಹೀಗೂ ಹಠ ಮಾಡಿ ಕೊನೆಗೆ ಕೂಡ ತಾಯಿಯನ್ನ ಒಪ್ಪಿಸಿಕೊಳ್ತದೆ. ಆ ಮಗುವನ್ನ ಜಾತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಪಿದಂತಹ ತಾಯಿ ಆ ಮಗುವಿನ ಹತ್ರ ಒಂದು ನಿಬಂಧನೆಯನ್ನು ಹಾಕ್ತಾಳೆ, ಒಂದು ಕಂಡೀಷನ್ ಅನ್ನು ಹಾಕ್ತಾಳೆ. ನಾವು ಜಾತ್ರಾ ಮಹೋತ್ಸವಕ್ಕೆ ಹೋಗುವ ತನಕ, ಆ ದೇವರ ದರ್ಶನ ಆಗುವ ತನಕ
ನೀನು ಯಾವುದೇ ಒಂದು ವಸ್ತುವನ್ನು ಕೇಳುವ ಹಾಗಿಲ್ಲ. ಮೊದಲು ಏನಿದ್ರು ದೇವರ ದರ್ಶನವನ್ನು ಮಾಡಬೇಕು, ಅದರ ನಂತರ ನಿನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಡ್ತೇನೆ ಅಂತ ಆ ಮಗುವಿನ ಹತ್ರ ಹೇಳಿ ಜಾತ್ರೆಗೆ ಕರ್ಕೊಂಡು ಹೋಗ್ತಾರೆ. ಜಾತ್ರಾ ಮಹೋತ್ಸವದ ಕೊನೆಯ ದಿನ 10 ಊರಿನಿಂದಲೂ ಸಾವಿರಾರು ಜನ ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಮಗುವನ್ನ ಎತ್ತಿಕೊಂಡು ಹೋಗುವಾಗ ಆ ಬೆಟ್ಟದ ತಪ್ಪಲಿನಲ್ಲಿ ಸಿಹಿ ತಿಂಡಿಗಳ ಒಂದು ಅಂಗಡಿ ಕಾಣ್ತದೆ. ಸಿಹಿ ತಿಂಡಿಗಳನ್ನು ನೋಡಿದ ಕೂಡಲೇ ಮಗುವಿಗೆ ಬಾಯಲ್ಲಿ ನೀರು ಬರ್ತದೆ. ತಾಯಿ ಜೊತೆ ಹಠ ಮಾಡ್ತದೆ, ನನಗೆ ಲಡ್ಡು ತೆಗೆದು ಕೊಡಿ ಅಂತ ಒಂದೇ ಸಮಯ ಹಠ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಗ ಆ ತಾಯಿ ಹೇಳ್ತಾಳೆ, ನಾನು ಹೇಳಿದ ಮಾತು ನೆನಪುಂಟಲ್ಲ ನಿನಗೆ, ಮೊದಲು ದೇವರ ದರ್ಶನ, ಅದಾದ ನಂತರ ನಿನಗೆ ತಿಂಡಿಯನ್ನು ತೆಗೆದುಕೊಡ್ತೇನೆ ಅಂತ ಹೇಳ್ತಾರೆ. ಆಯ್ತು ಅಂತ ಒಪ್ಪಿ ಮಗು ಮೆಟ್ಟಿಲನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ತದೆ. ಬೆಟ್ಟದ ಮಧ್ಯಭಾಗಕ್ಕೆ ಬರುವಾಗ ಅಲ್ಲಿ ಆಟಿಕೆಗಳ ದೊಡ್ಡ ಒಂದು ಅಂಗಡಿ ಕಾಣ್ತದೆ. ಮಗು ಈಗ ಅಲ್ಲಿ ಒಂದೇ ಸಮನೆ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ, ನನಗೆ ಬಲೂನ್ ತೆಗೆದುಕೊಡು. ಮಗುವಿನ ಅಳುವನ್ನ ತಾಳಲಾರದೆ ತಾಯಿ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾಳೆ, ಮೊದಲು ನಾವು ದೇವರನ್ನು ನೋಡೋಣ, ದೇವರ ಪ್ರಾರ್ಥನೆ ಮಾಡಿದ ನಂತರ ಕೆಳಗೆ ಇಳಿಯುವಾಗ ನಿನಗೆ ಬೇಕಾದಂಥ ವಸ್ತುವನ್ನು ತೆಗೆದುಕೊಡ್ತೇನೆ ಅಂತ ಹೇಳ್ತಾರೆ. ಹಾಗೂ ಈಗ ಮಗು ಒಪ್ಪಿಕೊಳ್ತದೆ. ಬೆಟ್ಟವನ್ನು ಹತ್ತಾರೆ. ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಗೆ ಬರುವಾಗ ದೇವಸ್ಥಾನದ ಅಂಗಳದ ಬದಿಯಲ್ಲಿ ದೊಡ್ಡದಾದ ತೂಗುವ ಎಲೆ ಹಾಕಿದ್ದಾರೆ. ಆ ತೂಗುವ ಎಲೆಯಲ್ಲಿ ಕೂತ್ಕೊಳ್ಬೇಕು ಅಂತ ಮಗು ಹಠವನ್ನು ಮಾಡ್ತಾಳೆ. ಮತ್ತೆ ಕೂಗ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ತಾಯಿ ಮತ್ತೆ ಅದೇ ಮಾತನ್ನು ಹೇಳ್ತಾಳೆ, ಮೊದಲು ದೇವರ ದರ್ಶನ ಮಾಡೋಣ, ಇಲ್ಲಿ ತನಕ ಬಂದಿದ್ದೇವೆ, ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬಂದು ನಿನ್ನನ್ನು ಅದರಲ್ಲಿ ಕೂತ್ಕೊಳಿಸ್ತೇನೆ ಅಂತ ಹೇಳ್ತಾಳೆ. ಆಯಿತು ಅಂತ ಹೇಳಿ ಮಗು ತಾಯಿಯ ಜೊತೆ ಒಪ್ಪಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತದೆ. ದೇವರ ದರ್ಶನ ಆಗ್ತದೆ. ಪ್ರಾರ್ಥನೆ ಸಲ್ಲಿಸಿ ಹೊರಗಡೆ ಬರುವಾಗ ನೂಕು ನುಗ್ಗಿನಲ್ಲಿ ಮಗು ಒಂದು ಕಡೆ, ತಾಯಿ ಒಂದು ಕಡೆ ಬೇರ್ಪಾಡಾಗ್ತಾರೆ. ಸಣ್ಣ ಮಗು, ಸಾವಿರಾರು ಜನ ನಡೆದಿದ್ದಾರೆ. ತನ್ನ ತಾಯಿಯನ್ನು ನೋಡದೆ ಆ ಮಗುವಿಗೆ ಒಂದೇ ಸಮನೆ ಕಣ್ಣಲ್ಲಿ ನೀರು ಬರ್ತಾ ಉಂಟು. ಜೋರಾಗಿ ಒಂದು ಕಡೆ ನಿಂತು ಅಳ್ತಾ ಉಂಟು. ತನ್ನ ತಾಯಿಯನ್ನ ಕಾಣಲಿಕ್ಕೆ ಸಿಗದೆ ತಡಬಡಿಸ್ತಾ ಉಂಟು. ಆಗ ಆ ಮಗುವನ್ನ ಪಕ್ಕದ ಮನೆ ಒಬ್ಬರು ಅಜ್ಜ ನೋಡ್ತಾರೆ, ಎತ್ತಿಕೊಳ್ತಾರೆ. ಏನಾಯ್ತು ಮಗು ಅಂತ ಕೇಳ್ತಾರೆ. ಎಲ್ಲ ವಿಷಯವನ್ನ ತಿಳಿದುಕೊಳ್ತಾರೆ. ಮಗುವಿನ ಕೂಗನ್ನು ನಿಲ್ಲಿಸ್ಬೇಕಲ್ಲ, ಅಳುವನ್ನು ನಿಲ್ಲಿಸ್ಬೇಕಲ್ಲ. ಆಗ ಆ ಅಜ್ಜ ಹೇಳ್ತಾರೆ, ನಿನ್ನನ್ನು ಆ ತೂಗುವ ಎಲೆಯಲ್ಲಿ ಕೂತ್ಕೊಳಿಸ್ತೇನೆ, ನೀನು ಅಳುವುದನ್ನು ನಿಲ್ಲಿಸು, ಮತ್ತೆ ನಿನ್ನ ತಾಯಿಯನ್ನು ಹುಡುಕಿ ಕೊಡ್ತೇನೆ ಅಂತ ಹೇಳ್ತಾರೆ. ಮಗು ಹೇಳ್ತದೆ, ನನಗೆ ತೂಗುವ ಎಲೆ ಬೇಡ, ನನಗೆ ನನ್ನ ಅಮ್ಮ ಬೇಕು. ಹಾಗೂ ಹೀಗೂ ಸಮಾಧಾನ ಮಾಡಿ ಮೆಟ್ಟಲು ಇಳಿಸ್ತಾ ಬರ್ತಾರೆ. ಬೆಟ್ಟದ ಮಧ್ಯದಲ್ಲಿ ಬರುವಾಗ ಆಟಿಕೆ ಅಂಗಡಿ ಕಾಣ್ತದೆ. ಆ ಅಜ್ಜಿ ಹೇಳ್ತಾರೆ, ನಿನಗೆ ಆ ಬುಲ್ಡೋಸರ್ ತೆಗೆದು ಕೊಡ್ತೇನೆ, ನಿನಗೆ ಬಲೂನ್ ತೆಗೆದು ಕೊಡ್ತೇನೆ, ಕೂಗುದನ್ನು ನಿಲ್ಲಿಸು, ನಿನ್ನ ತಾಯಿಯನ್ನು ಹುಡುಕೋಣ ಅಂತ ಹೇಳ್ತಾರೆ. ಆಗ ಮತ್ತೆ ಮಗು ಹೇಳ್ತದೆ, ನನಗೆ ಆಟಿಕೆ ಯಾವುದು ಬೇಡ, ನನಗೆ ನನ್ನ ಅಮ್ಮ ಬೇಕು. ಆಯ್ತು ಅಂತ ಹೇಳಿ ಕೆಳಗಡೆ ಇಟ್ಕೊಂಡು ಬರ್ತಾರೆ. ಕೊನೆಗೆ ಕೆಳಗಡೆ ಬರುವಾಗ ಆ ಸಿಹಿ ತಿಂಡಿ ಅಂಗಡಿ ಬರುವಾಗ ಮತ್ತೆ ಅಜ್ಜಿ ಹೇಳ್ತಾರೆ, ನೀನು ಕೂಗುದನ್ನು ನಿಲ್ಲಿಸಿದ್ರೆ ನಿನಗೆ ಆ ಸ್ವಾದಿಷ್ಟವಾದ ತಿಂಡಿಯನ್ನು ತೆಗೆದುಕೊಡ್ತೇನೆ ಅಂತ. ಮಗುವಿಗೆ ಈಗ ತಿಂಡಿಯೂ ಕಾಣುವುದಿಲ್ಲ, ಆಟಿಕೆಯೂ ಕಾಣ್ತಾ ಇಲ್ಲ. ಮಗುವಿಗೆ ಈಗ ಬೇಕಾದದ್ದು ತಾಯಿ ಮಾತ್ರ. ಮತ್ತೆ ಹೇಳ್ತಾಳೆ ಮಗು, ನನಗೆ ನನ್ನ ತಾಯಿಯನ್ನು ಹುಡುಕಿ ಕೊಡಿ, ನನಗೆ ಅಮ್ಮ ಸಿಕ್ಕಿದ್ರೆ ಸಾಕು. ಹಾಗೂ ಹೀಗೂ ಹುಡುಕ್ತಾ ಮಗುವಿನ ತಾಯಿ ಕೂಡ ಅಲ್ಲಿ ಸಿಗ್ತಾರೆ. ಮಗುವಿನ ತಾಯಿಯನ್ನು ನೋಡಿದ ಕೂಡಲೇ ಆ ಅಜ್ಜನ ಕೈಯಿಂದ ಜಾರಿ ಮಗು ಓಡೋಡಿ ಹೋಗಿ ಆ ತಾಯಿಯ ಮಡಿಲನ್ನು ಸೇರ್ತದೆ. ಇಲ್ಲಿಗೆ ಈ ಸಣ್ಣ ಕತೆ ಮುಗೀತದೆ. ಈ ಸಣ್ಣ ಕಥೆಯಲ್ಲಿ ನಾವು ಕಲಿಬೇಕಾದ ನೀತಿ, ಆ ಮಗು ಆಟಿಕೆ ಬೇಡ ಅಂತ ಹೇಳಿದ್ದಲ್ಲ, ಅಥವಾ ತಾಯಿಯನ್ನು ಹುಡುಕಿ ಕೊಡು ಅಂತ ಹೇಳಿದ್ದಲ್ಲ. ಬದಲಾಗಿ ಆ ಮಗುವಿನ ಹಾಗೆ ನಾವುಗಳು ಕೂಡ ನಮ್ಮ ಜೀವನದಲ್ಲಿ ಅದೆಷ್ಟೋ ವಿಷಯಗಳನ್ನು ಕಳೆದುಕೊಂಡ ನಂತರ ದುಃಖಿಸುವ ಪ್ರಮೇಯ ಬರ್ತದೆ. ಸದ್ಯಕ್ಕೆ ಈಗ ವಿದ್ಯಾರ್ಥಿಗಳಾದ ನಮ್ಮ ಕೈಯಲ್ಲಿರುವಂಥದ್ದು ಸಮಯ, ವಿದ್ಯಾಭ್ಯಾಸಕ್ಕೆ ಮಾರ್ಗದರ್ಶನ ಕೊಡುವಂಥ ಶಿಕ್ಷಕರು, ಮತ್ತು ನಮ್ಮನ್ನು ಪ್ರೋತ್ಸಾಹ ಮಾಡುವಂಥ ನಮ್ಮ ಗುರು ಹಿರಿಯರು ಮತ್ತು ಹೆತ್ತವರು. ನಮ್ಮಲ್ಲಿ ಯಾವಾಗ ಈ ಸಮಯದ ಕೊರತೆ ಬರ್ತದೆ, ಯಾವಾಗ ನಾವು ಒಂದು ವಸ್ತುವನ್ನು ಕಳೆದುಕೊಳ್ತೇವೆ,
ಆಗ ಮಾತ್ರ ನಮಗೆ ಅದರ ನಿಜವಾದ ಮೌಲ್ಯ ಗೊತ್ತಾಗ್ತದೆ. ವಸ್ತುಗಳು ನಮ್ಮ ಒಟ್ಟಿಗೆ ಇದ್ದಾಗ ನಾವು ಅವುಗಳ ನಿಜವಾದ ಮೌಲ್ಯವನ್ನು ಅರಿತುಕೊಳ್ಳಿಕ್ಕೆ ತಪ್ಪುತ್ತೇವೆ. ಅಂತಹ ತಪ್ಪನ್ನ ವಿದ್ಯಾರ್ಥಿಗಳಾದ ನಮ್ಮ ಜೀವನದಲ್ಲಿ ನಾವು ಮಾಡಬಾರ್ದು. ನಮಗೆ ಸಿಕ್ಕಿದಂತಹ ಯಾವುದೇ ಒಂದು ಅವಕಾಶ ಆಗಿರ್ಬೋದು, ಅದು ಆಟೋಟ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಈ ಅವಕಾಶಗಳನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ನಾವು. ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಭಾವನೆಯಿಂದ ನಾವು ಮೇಲೆ ಎದ್ದು ಬರಬೇಕು. ಪ್ರತಿಯೊಂದು ವಿಷಯವನ್ನ ನಾವು ಮನಸ್ಸಿಟ್ಟು ಮಾಡಿದಾಗ ಮಾತ್ರ ಅದರ ನಿಜವಾದ ಮೌಲ್ಯ ನಮಗೆ ಅರ್ಥ ಆಗ್ತದೆ. ಈ ವರ್ಷದ ವಾರ್ಷಿಕೋತ್ಸವ ಹೋಯಿತು, ಮುಂದಿನ ವರ್ಷದ ವಾರ್ಷಿಕೋತ್ಸವ ಬರ್ತದೆ. ಈ ವರ್ಷ ನನಗೆ ಏನು ಪ್ರೈಸ್ ಸಿಗಲಿಲ್ಲ ಅಂತ ಅದರಲ್ಲಿ ಭಾಗವಹಿಸಿದ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಅಂದ್ಕೊಂಡ್ರೆ ಅದರಲ್ಲಿ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಆ ವಿದ್ಯಾರ್ಥಿಯಲ್ಲಿ ಭಾಗವಹಿಸಿದ್ದಾರೆ. ಆದರೆ ಭಾಗವಹಿಸಿದಂಥ ನಾವೆಷ್ಟೋ ವಿದ್ಯಾರ್ಥಿಗಳಿದ್ದೇವೆ, ನಾವು ಪ್ರೇಕ್ಷಕರಾಗಿ ಕುಳಿತು ನೋಡಿದ್ದೇವೆ. ನಾವುಗಳು ಕೂಡ ಮನಸ್ಸು ಮಾಡಿದ್ದಿದ್ರೆ ಆಟೋಟ ಸ್ಪರ್ಧೆಗಳಲ್ಲಾಗಿರ್ಬೋದು, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಾಗಿರ್ಬೋದು, ಅಥವಾ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು, ನಮ್ಮನ್ನು ನಾವು ತೊಡಗಿಸಿಕೊಳ್ಬೋದಿತ್ತು. ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಲಿಕ್ಕೆ ಒಂದು ಸಣ್ಣ ಕಥೆಯ ಮೂಲಕ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಥವಾ ಸರ್ಕಸ್ಸಿಗೆ ಹೋಗಿರ್ಬೋದು. ಆ ಸರ್ಕಸ್ನಲ್ಲಿ ಮತ್ತು ದೇವಸ್ಥಾನದಲ್ಲಿ ಒಂದು ದೊಡ್ಡ ಆನೆಯನ್ನು ಕಟ್ಟಿರ್ತಾರೆ. ನಮಗಿಂತ ಒಂದು 10 ಪಟ್ಟು ದೊಡ್ಡದಂತ ಆನೆ, ಸಾವಿರಾರು ಕೆಜಿ ತೂಕದ ಆನೆ. ಆದರೆ ಆ ಆನೆಯನ್ನ ಒಂದು ಸಣ್ಣ ದಾರವನ್ನ ಬಳಸಿ ಆ ಕಾಲಿಗೆ ಕಟ್ಟಿರ್ತಾರೆ. ಆನೆಯ ಗಾತ್ರವನ್ನು ನೋಡಿದ್ರೆ ಕೇವಲ ತನ್ನ ಕಾಲನ್ನ ಒಂದು ಬಾರಿ ಅದು ಕೊಡವಿದ್ರೆ ಆ ಹಗ್ಗ ತುಂಡಾಗಿ ಅದು ಸ್ವತಂತ್ರವಾಗಿ ತನ್ನ ಕಾಡಿಗೆ ಹೋಗ್ಬೋದು. ಆದರೆ ದೇವಸ್ಥಾನದಲ್ಲಿರುವ ಅಥವಾ ಸರ್ಕಸ್ನಲ್ಲಿರುವ ಈ ಆನೆ ಆ ಹಗ್ಗವನ್ನಾಗಿರಲಿ ಆ ಸಂಕೋಲೆಯನ್ನಾಗಿರಲಿ ತುಂಡು ಮಾಡುವ ಪ್ರಯತ್ನವನ್ನು ಮಾಡುವುದಿಲ್ಲ. ಯಾತಕ್ಕೋಸ್ಕರ ಅಂತ ನಾವೇನಾದ್ರೂ ಪ್ರಶ್ನೆಯನ್ನು ಮಾಡಿದ್ದೇವೆ. ಆ ಆನೆಯನ್ನ ನಾವಿವತ್ತು ಸರ್ಕಸ್ಸಿಗೆ ಬರ್ತಾ ಇದ್ದೇವೆ ಅಂತ ಹೇಳಿ ನಿನ್ನೆ ತಂದು ಕಟ್ಟಿರುವುದಿಲ್ಲ. ಬದಲಾಗಿ ಸಣ್ಣ ಪ್ರಾಯದಲ್ಲಿ ಅದನ್ನ ಸಾಕಿ ಸಲಹಿ ಅಲ್ಲಿ ಕಟ್ಟಿರ್ತಾರೆ, ಪಳಗಿಸಿರ್ತಾರೆ. ಆ ಸಣ್ಣ ಪ್ರಾಯದಲ್ಲಿ ಕಟ್ಟಿರುವಾಗ ಆ ಸಣ್ಣ ಆನೆ ಏನು ಮಾಡ್ತದೆ, ಆ ಹಗ್ಗವನ್ನು ತುಂಡು ಮಾಡಲಿಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತದೆ. ತನ್ನ ಕೈಕಾಲುಗಳಿಗೆ ಗಾಯವನ್ನು ಮಾಡಿಕೊಳ್ತದೆ. ಆ ಹಗ್ಗದ ಜೊತೆ ಹೊಡೆದಾಟವನ್ನು ಮಾಡ್ತದೆ. ತಿಂಗಳಾನುಗಟ್ಟಲೆ ಅದನ್ನು ಎಳೆದಾಡ್ತದೆ. ಕೊನೆಗೆ ಅದರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿಬಿಡ್ತದೆ, ಈ ಹಗ್ಗವನ್ನು ನನಗೆ ತುಂಡು ಮಾಡಲಿಕ್ಕೆ ಆಗುವುದಿಲ್ಲ, ಈ ಒಂದು ಸಂಕೋಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆಯೊಂದಿಗೆ ಆ ಆನೆ ದೊಡ್ಡದಾಗ್ತಾ ಹೋಗ್ತದೆ. ಬೆಳೀತಾ ಬೆಳೀತಾ ಗಜಗಾತ್ರದ ಆನೆ ಆದರೂ ಕೂಡ ಆ ಮನಸ್ಸಿನಲ್ಲಿರುವ ಸೋಲಿನ ಭಾವನೆ ಹೋಗುವುದಿಲ್ಲ. ಅದೇ ಭಾವನೆಯಿಂದ ಆ ಆನೆ ಎಷ್ಟೇ ದೊಡ್ಡದಾದರೂ ಕೂಡ ಆ ಸಂಕೋಲೆಯನ್ನು ತುಂಡು ಮಾಡುವ ಪ್ರಯತ್ನವನ್ನು ಮಾಡುವುದಿಲ್ಲ. ನಾವುಗಳು ಕೂಡ ಹಾಗೆ ನಮ್ಮ ಮನಸ್ಸಿನಲ್ಲಿ ಕೂಡ ಒಂದು ರೀತಿಯಾದಂತಹ ಸೋಲಿನ ಹತಾಶೆಯ ಸಂಕೋಲೆಯಿಂದ ಕಟ್ಟಿರ್ತೇವೆ. ಭಾಷಣ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ, ರಸಪ್ರಶ್ನೆಯಲ್ಲಿ ನನಗೆ ಆಗುವುದಿಲ್ಲ, ಓಡಲಿಕ್ಕೆ ನನಗೆ ಕೈ ನೋವು, ಕಾಲು ನೋವು, ಖೋಖೋ ಆಡಲಿಕ್ಕೆ ನನಗೆ ಗೊತ್ತಾಗುವುದಿಲ್ಲ. ಈ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಒಂದೊಂದು ಭಾವನೆಯನ್ನು, ಆ ಸೋಲಿನ ಸಂಕೋಲೆಯನ್ನು ಹಾಕಿಕೊಳ್ತೇವೆ. ನಾವು ಯಾವಾಗ ಅದರಿಂದ ಹೊರಗೆ ಬರ್ತೇವೆ, ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗಣಿತ ಕಷ್ಟ ಅಂತ ಹೇಳ್ತಾರೆ. ಗಣಿತ ನಿಜವಾಗಿ ಕಷ್ಟ ಇದೆ, ಗಣಿತ ನಿಜವಾಗಿ ಕಷ್ಟ ಇರುತ್ತೆ. ಅದನ್ನು ಅರ್ಥೈಸಿಕೊಳ್ತಾ ಹೋದರೆ ಗಣಿತದಷ್ಟು ಸುಲಭದ ವಿಷಯ ನಿಮ್ಮ ಜೀವನದಲ್ಲಿ ಸಿಗ್ಲಿಕ್ಕಿಲ್ಲ. ಇಲ್ಲಿ ಪ್ರೌಢಶಾಲೆಯನ್ನು ಮುಗಿಸಿದ ನಂತರ ನೀವು ಬೇರೆ ಬೇರೆ ಆಯ್ಕೆಗಳನ್ನು ಮಾಡ್ತಾ ಹೋಗ್ಬೋದು. ಒಂದು ವೇಳೆ ನೀವು ವಿಜ್ಞಾನ ವಿಭಾಗವನ್ನು ನೀವು ಆಯ್ಕೆ ಮಾಡಿಕೊಂಡು ಅದರ ನಂತರ ವಿಜ್ಞಾನ ವಿಭಾಗದಲ್ಲಿ ಗಣಿತವನ್ನು ಏನಾದರೂ ಆಯ್ಕೆ ಮಾಡ್ತಾ ಹೋದರೆ ಆ ಗಣಿತದ ನಿಜವಾದ ಸ್ವರೂಪ ನಿಮಗೆ ಆ ಸೌಂದರ್ಯ ತಿಳಿತದೆ. ನೀವು ನಮ್ಮ ಮನಸ್ಸಿನಲ್ಲಿರುವಂತಹ ಆ ಸೋಲಿನ ಭಾವನೆಯಿಂದ ನಾವು ಹೊರಗೆ ಬಂದಾಗ ಮಾತ್ರ ನಾವು ಸಾಧಿಸಲಿಕ್ಕೆ ಸಾಧ್ಯ. ಅಂತಹ ಒಂದು ಭಾವನೆಗಳಿಂದ ನಾವು ಹೊರಗಡೆ ಬಂದು ಈ ಒಂದು ಸಮಾಜಕ್ಕೆ ಏನನ್ನಾದರೂ ನೀಡುವಂತಹ ಪ್ರಯತ್ನವನ್ನು ಮಾಡುವಂಥ ವ್ಯಕ್ತಿಗಳಾಗಬೇಕು. ಮುಂದೆ ಬೆಳೆದು ನಮಗೆ ಕಲಿಸಿದಂಥ ಗುರುಗಳಾಗಿರ್ಬೋದು, ಕಲಿತಂಥ ಶಾಲೆ ಆಗಿರ್ಬೋದು,
ನಾವು ಇರುವಂಥ ಊರಾಗಿರ್ಬೋದು, ನಾವು ನೆಲೆಸಿರುವಂಥ ದೇಶ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೆಯದನ್ನು ಮಾಡುವಂಥ ನಾಗರಿಕರಾಗಿ ಬೆಳೆಯಬೇಕಾಗಿದೆ. ಇವತ್ತು ನಾನು ನಿಮ್ಮ ಮುಂದೆ ಬಂದು ಮಾತಾಡಲಿಕ್ಕೆ ನನ್ನ ತಂದೆ ತಾಯಿಗಳ ಆಶೀರ್ವಾದ ಮತ್ತು ನನ್ನ ಕಲಿಸಿದಂತಹ ಗುರುಗಳ ಮಾರ್ಗದರ್ಶನ, ಅದೇ ರೀತಿಯಾಗಿ ನೀವುಗಳು ಕೂಡ ಮುಂದೆ ಭವಿಷ್ಯದಲ್ಲಿ ಇಲ್ಲಿ ಕುಳಿತವರಲ್ಲಿ ಅದೆಷ್ಟೋ ಮಂದಿ ಉತ್ತಮ IAS ಆಫೀಸರ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ರಾಜಕಾರಣಿಗಳು, ಶಿಕ್ಷಕರು ಅಂತಹ ಅದೆಷ್ಟೋ ಮಂದಿ ಇರ್ಬೋದು. ನಮ್ಮ ಪ್ರತಿಭೆಯನ್ನು ನಾವು ಮೊದಲು ಗುರುತಿಸಬೇಕಾಗಿದೆ. ಅದಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ನಂತರ ನಾವು ಪಡೆದುಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡೋಣ. ಈ ಒಂದು ವಾರ್ಷಿಕೋತ್ಸವದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇಲ್ಲಿ ಒಂದು ಆಕಸ್ಮಿಕವಾಗಿ ದೊರೆತಂತಹ ಈ ಒಂದು ಸೌಭಾಗ್ಯವನ್ನು ನೀಡಿದ ನನ್ನ ಗುರುಗಳಿಗೂ ನನ್ನ ಸಂಸ್ಥೆಗೂ ವಂದನೆಯನ್ನು ಸಲ್ಲಿಸ್ತಾ, ಪ್ರಯತ್ನಿಸಿದರೆ ಎಲ್ಲವೂ ಸಾಧ್ಯ. ಎಲ್ಲ ವಿಷಯಗಳ ಬಗ್ಗೆ ಬಹಳ ಮನೋಜ್ಞವಾಗಿ ಭಾಷಣವನ್ನು ಮಾಡಿರುವಂತಹ ಅತಿಥಿ ಅಭ್ಯಾಗತರಿಗೆ ನನ್ನತಿನ ಸ್ಮರಣೆಗೆ ನೀಡಿ ಗೌರವಿಸಲಾಗುವುದು. ರಾಮಚಂದ್ರ ಸರ್ ಅವರು ಹೊರಗೆ ನಿರ್ವಹಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಭಾಗದಲ್ಲಿ ಪ್ರಥಮ ಸ್ಥಾನ ಮೆಹಕ್ ಕಂದಿ, ದ್ವಿತೀಯ ಸ್ಥಾನ ಮೆಹಕ್. ಇದ್ರೆ ನಿಂತ್ಕೊಳ್ಬೇಕಲ್ಲಿ, ಮೆಹಕ್ ಇದ್ರೆ ದಯವಿಟ್ಟು ನಿಂತ್ಕೊಳ್ಳಿ. ಈ ಹುಡುಗಿ ಇವತ್ತು ಪ್ರಥಮ ಸ್ಥಾನ ಮಾಡ್ಕೊಂಡಿದ್ದಾಳೆ. ಹತ್ತಿಗೆ ಮೆಹಕ್ ಚಾರ್ಲಿ ಚಾಪ್ಲಿನ್ ಮಾಡಿ ತೋರಿಸಿದಂಥ ಒಂದು ವಿದ್ಯಾರ್ಥಿನಿ. ಎರಡನೇ ಸ್ಥಾನದಲ್ಲಿ ಯಶಸ್ವಿ ತದ್ವಿ, ಯಶಸ್ವಿ ತದ್ವಿ ದ್ವಿತೀಯ ಸ್ಥಾನದಲ್ಲಿ. ಮೂರನೇ ಸ್ಥಾನದಲ್ಲಿ ಸಿಂಧು